ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸಂಘಟನೆಗಳಿಂದ ಕರೆ ನೀಡಲಾಗಿರುವ ಬೆಂಗಳೂರು ಬಂದ್ ಹಾಗೂ ಪ್ರತಿಭಟನೆ ಕಾನೂನು ಚೌಕಟ್ಟಿನಲ್ಲಿ ಇರಬೇಕು ಎಂದು ಸಚಿವ ಡಾ.G.Parameshwar ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಬಂದ್ ಮಾಡಲು ಅನುಮತಿ ತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ಅದು ಕಾನೂನಿಗೆ ವಿರೋಧವಾಗುತ್ತದೆ. ಸಾರ್ವಜನಿಕ ಹಾಗೂ ಖಾಸಗಿ ಆಸ್ತಿಗಳು ನಷ್ಟ ಆಗಬಾರದು ಎಂದರು. ಕಾನೂನಿಗೆ ವಿರುದ್ಧವಾದ ಕಾನೂನು ಬಾಹಿರ ಕೆಲಸ ತೆಗೆದುಕೊಳ್ಳಬಾರದು. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರೆ ಅನುಮತಿ ಕೊಡಬಹುದು. ಸರ್ಕಾರದ ಜೊತೆಗೆ ಸಹಕಾರ ಮಾಡಿ ನಾವು ಎಲ್ಲ ರೀತಿ ಕ್ರಮ ತೆಗೆದುಕೊಳ್ಳುತ್ತಿದ್ದೀವಿ. ಇದನ್ನು ಪ್ರತಿಭಟನಾಕಾರರು ಮನವರಿಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. CWMA ಮುಂದೆ ಎಲ್ಲವನ್ನ ಲೀಗಲ್ ಟೀಮ್ ಹೇಳುತ್ತಿದೆ. ನಾವು ಯಾವುದನ್ನ ಮುಚ್ಚಿಟ್ಟಿಲ್ಲ. ನೀರಾವರಿ ಸಚಿವರು, ಸಿಎಂ, ಕಾನೂನು ತಂಡ ಎಲ್ಲವನ್ನ ಮುಕ್ತವಾಗಿ ಹೇಳುತ್ತಿದ್ದಾರೆ. ಸರ್ವಪಕ್ಷ ಸಭೆಯನ್ನ ಕರೆದು ವಿವರಿಸಿದ್ದೀವಿ. ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಅಂತ ಹೇಳಿದರು. ಸುಮ್ಮನೆ ನೀರು ಬಿಡಲ್ಲ. 20 TMC ನೀರು KRSನಲ್ಲಿದೆ. 10 TMC ಡೆಡ್ ಸ್ಟೋರೇಜ್ ಇರುತ್ತದೆ. 10 TMC ನೀರನ್ನು ಬೆಂಗಳೂರಿಗೆ ಕುಡಿಯಲು ಕೊಟ್ಟು ಅಲ್ಲಿ ಬೆಳೆಗೆ ನೀರು ಕೊಡುವುದು ಕಷ್ಟವಾಗಲಿದೆ ಎಂಬುದನ್ನು ಇದೆಲ್ಲವನ್ನ ವಿವರಿಸಿದ್ದೀವಿ ಎಂದು ಹೇಳಿದರು. ಈಗಾಗಲೇ ನಾವು ಕೋರ್ಟಿಗೆ ಅಪೀಲ್ ಮಾಡಿದ್ದೀವಿ. ನಮಗೆ ಅನುಮತಿ ಕೊಡಿ, ಮೇಕೆದಾಟನ್ನು ಕಟ್ಟೋದಕ್ಕೆ ಅಂತೇಳಿ ಅನುಮತಿ ಕೊಟ್ಟಿದ್ದೀವಿ. ಅವರು ಈಗ ಮುಂದೆ ಸುಪ್ರೀಂ ಕೋರ್ಟಲ್ಲಿ ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ ಪೆಟಿಷನ್ನಲ್ಲಿ. ಅದು ನಾವು ಪರ್ಮಿಷನ್ನು ನಮಗೆ, ಯಾಕೆಂದರೆ ನಾವು ಅವರಿಗೆ ಎಷ್ಟು ನೀರು ಹೋಗಬೇಕು, 177 TMC ಟೋಟಲ್ ನೀರು ಅವ್ರಿಗೆ ಹೋಗೋದನ್ನು ನಾವು ಕೊಟ್ಟರೆ ಅವ್ರಿಗೆ ಯಾಕೆ ಪ್ರಶ್ನೆ ಮಾಡಬೇಕು ನಾವು ಡ್ಯಾಮ್ ಕಟ್ಟೋದಕ್ಕೆ? ಅದರಿಂದ ನಾವು ಡ್ಯಾಮ್ ಕಟ್ಟಿ ಅವರಿಗೆ ಸಮರ್ಪಕವಾಗಿ, ಅವರಿಗೇನು ಕೋರ್ಟಿನ ಆದೇಶ ಅಥವಾ CWMA ಆದೇಶ ಏನಾಗಿದೆ ಅದು 177 TMC ನೀರು ಬಿಡಬೇಕು, ಅದನ್ನು ಬಿಡುವಾಗ ಅವ್ರದ್ದೇನು ತಕರಾರು ಬರೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾಡ್ತೀವಿ, ಕೊಡಬೇಕು. ಅವ್ರನ್ನೂ ಕರೆಸಿದ್ವಿ, ನಾವು 2 ಸಾರಿ ಕರೆಸಿದ್ದು ಸಂಸದರನ್ನೆಲ್ಲ. ಅವರೆಲ್ಲ ಒಳಗಡೆ ನಿಮ್ಮ ಸರ್ಕಾರದ ಜೊತೆಯಲ್ಲಿ ನಾವಿದ್ದೀವಿ, ನಿಮಗೆ ಸಂಪೂರ್ಣ ಬೆಂಬಲ ಇದೆ ನಮ್ಮದು ಅಂತಲೇ ಹೇಳಿದ್ದಾರೆ. ಇಟ್ಸ್ ಆಲ್ ಆನ್ ರೆಕಾರ್ಡ್ಸ್. ಆಚೆ ಬಂದು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಡ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ. ನಮ್ಮದು ಒಂದೇ ಮನವಿ, ರಾಜಕೀಯ ಮಾಡೋದು ಬೇಡ. ಇದರಲ್ಲಿ ಎಲ್ಲರೂ ಒಟ್ಟಾಗಿ ಯಾವ ರೀತಿ ತಮಿಳುನಾಡಿನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಹಾಗೆ ನಾವು ಮಾಡೋಣ ಅಂತ. ಅದು ಅವರ ಪಕ್ಷದ ತೀರ್ಮಾನ, 2 ಪಕ್ಷಗಳ ತೀರ್ಮಾನ ಅವ್ರು ಮಾಡಿಕೊಂಡಿದ್ದಾರೆ. ನಮಗೇನು ಅದರಿಂದ ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ನಾವು ಕೂಡ ಅವ್ರ ಜೊತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಮಾಡಿಕೊಂಡಿದ್ದು. ಅದರ ಫಲ ಏನು ಸಿಕ್ತು ನಮಗೆ ಅಂತ ಗೊತ್ತಲ್ಲ ನಿಮಗೆಲ್ಲರಿಗೂ. ಅದು ಅವ್ರಿಗೂ ಗೊತ್ತಾಗ್ತದೆ ನಂತರ. ಜನ ನೋಡಿ, ನಾವೇನೋ ಮಾಡ್ಕೊಂಡ್ಬಿಡ್ತೀವಿ, ಜನ ಒಪ್ಪಬೇಕಲ್ಲ. ಜನ ಒಪ್ಪಲಿಲ್ಲ. ಅದು ಇಡೀ ರಾಜ್ಯದಲ್ಲೇ ಅದರ ಎಫೆಕ್ಟು ನಮಗೆ, ನಮ್ಮ ಪಕ್ಷಕ್ಕೆ ಆಯಿತು. ಎಲ್ಲಿ ಯಾರು ಹಾಕಿಸಿದ್ರು ಕಣ್ಣೀರು? ಗೊತ್ತಿಲ್ಲಪ್ಪ ಯಾರು ಹಾಕ್ಸಿದ್ರು. ನಾವು ಕಷ್ಟ ಬಿದ್ದು ಕೆಲಸ ಮಾಡಿದ್ದೀವಿ. ನಾವು ಅವ್ರನ್ನ ಗೆದ್ದಿಸ್ಕೋಬೇಕು. ಯಾಕೆಂದರೆ ನಾವು ನಮ್ಮ ಹೈಕಮಾಂಡ್ನವರು, ಅವರು ಹಿರಿಯರಿದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳಿದ್ದಾರೆ, ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದರು. ಅದೇ ರೀತಿ ನಾವು ಕೆಲಸ ಮಾಡಿದ್ವು. ಆದರೆ ಜನ ಬೇರೆ ಥರ ತೀರ್ಮಾನ ಮಾಡಿದರು. ಅವ್ರು ಗೆಲ್ಲಬೇಕಾಗಿತ್ತು. ಗೊತ್ತಿಲ್ಲ, ಭೇಟಿ ಮಾಡಿದರು, ನನ್ನನ್ನು ಭೇಟಿ ಮಾಡಿದರು. ಒಂದು ಸೌಜನ್ಯದ ಭೇಟಿ, ಒಂದು